ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಕಳೆದ 5 ತಿಂಗಳಿಂದ ಖಾಲಿ ಇದ್ದು ಪ್ರಸ್ತುತ ವಿಟ್ಲ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ದೇವಾಡಿಗ ಅವರು ಹೆಚ್ಚುವರಿಯಾಗಿ ಈ ಠಾಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗಿಂತ ಮೊದಲು ಬಂಟ್ವಾಳ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ್ ಅವರಿಗೆ ಹೆಚ್ಚುವರಿ ಪ್ರಭಾರ ನೀಡಲಾಗಿತ್ತು. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಕಾಯಂ ಪಿಐ ಇಲ್ಲದ ಕಾರಣ ಅಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಹೆಗಲಿಗೆ ಹೆಚ್ಚಿನ ಹೊರೆ ಬಿದ್ದಿದೆ. ಮಹತ್ವದ ಪ್ರಕರಣಗಳು ದಾಖಲಾದಾಗ ವಿಟ್ಲದಿಂದ ಪಿಐ ಪ್ರಕಾಶ್ ದೇವಾಡಿಗ ಅವರು ಬರುವ ಅನಿವಾರ್ಯತೆ ಎದುರಾಗಿದೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪಿಐ ಆಗಿದ್ದ ಶಿವಕುಮಾರ್ ಅವರನ್ನ 7 ತಿಂಗಳ ಹಿಂದೆ ಬೈಂದೂರು ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಆದೇಶದ ಬಳಿಕ ಮತ್ತೆ 2 ತಿಂಗಳ ಕಾಲ ಶಿವಕುಮಾರ್ ಅವರನ್ನ ಬಂಟ್ವಾಳದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿಯೇ ಉಳಿಸಿಕೊಂಡು ಬಳಿಕ ರಿಲೀವ್ ಮಾಡಲಾಗಿತ್ತು. ಹಾಗಾಗಿ ಕಳೆದ 5 ತಿಂಗಳಿಂದ ಈ ಠಾಣೆಯಲ್ಲಿ ಪಿಐ ಹುದ್ದೆ ಖಾಲಿ ಇದೆ. ಬಂಟ್ವಾಳ ಗ್ರಾಮಾಂತರ ಠಾಣೆ ಬಹಳಷ್ಟು ಬ್ಯುಸಿಯಾಗಿರುವ ಮತ್ತು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದ್ದು ಸೂಕ್ಷ್ಮ ಪ್ರದೇಶವೂ ಆಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಸಹಿತ ಬೇರೆ ಬೇರೆ ಚುನಾವಣೆಗಳು ನಡೆಯಲಿದ್ದು ಶೀಘ್ರವಾಗಿ ಅಧಿಕಾರಿಯ ನೇಮಕ ಮಾಡುವ ಅವಶ್ಯಕತೆ ಇದೆ.